ಪ್ರೈಸ್ ದಿ ಲಾರ್ಡ್. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ. ದೈವಿ ಪ್ರೀತಿ ತುಂಬಿದ ಕುಟುಂಬ ಧರ್ಮಸಭೆಯ ಆಧಾರ ಸ್ತಂಭ. ದೈವಿ ಪ್ರೀತಿ ತುಂಬಿದ ಕುಟುಂಬ ಧರ್ಮಸಭೆಯ ಆಧಾರ ಸ್ತಂಭ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಚಲನಚಿತ್ರ ಉದ್ಯಮದಲ್ಲಿ ದಾಖಲೆಯನ್ನ ನಿರ್ಮಿಸಿ ಹಲವು ಪ್ರಶಸ್ತಿಗಳನ್ನ ಮಡಿಲಿಗೆ ಹಾಕಿ ಒಂದೇ ಚಿತ್ರಮಂದಿರದಲ್ಲಿ 1 ವರ್ಷಕ್ಕಿಂತ ಹೆಚ್ಚು ಕಾಲ ಓಡಿದ ಚಿತ್ರ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿ ಜನಮನ ಗೆದ್ದಂತ ಚಿತ್ರ ಯಜಮಾನ. ಆದರೆ ಈ ಚಿತ್ರವನ್ನು ನೋಡಿದರೆ ಹೇಳಿಕೊಳ್ಳುವಂತ ವಿಷಯ ಏನೂ ಇಲ್ಲ. ಒಂದು ಕುಟುಂಬದ ಕತೆ, ಕುಟುಂಬದ ಸದಸ್ಯರು ಅನ್ಯೋನ್ಯತೆಯಿಂದ ಜೀವಿಸಿ ಒಬ್ಬರನ್ನೊಬ್ಬರು ತಮ್ಮನ್ನೇ ಅರ್ಪಿಸಿಕೊಳ್ಳುವಂತ ಕತೆ. ಹೀಗೆ ಒಂದು ದಿನ ಒಂದು ಮನೆಗೆ ನಾನು ಭೇಟಿ ಕೊಟ್ಟಾಗ ಆ ಮನೆಯ ಯಜಮಾಂತಿಯಲ್ಲಿ ನಾನು ಮಾತಾಡ್ತಾ ಮಾತು ಆರಂಭ ಆಯಿತು. ಆ ಮನೆಯ ಒಡತಿ ನನಗೆ ಕೇಳಿದ್ರು, ಫಾದರ್, ನೀವು ಯಜಮಾನ ಪಿಕ್ಚರನ್ನ ನೋಡಿದ್ದೀರಾ? ನಾನು ಹೇಳಿದೆ, ಇಲ್ಲ. ಆ ಕೇಳಿದ್ಲು, ನೋಡಿ ಫಾದರ್, ಬಹಳ ಚೆನ್ನಾಗಿದೆ. ನಾನು ಆಕೆಯನ್ನ ಕೇಳಿದೆ, ನೀನು ನೋಡಿದೀಯನಮ್ಮ? ಹೌದು ಫಾದರ್. ಎಷ್ಟು ಸಾರಿ ಅಂದೆ. ಆಕೆ ಕೊಟ್ಟಿರುವಂತ ಉತ್ತರ, ಫಾದರ್, ಸರಿ ಸುಮಾರು 13 ಸಾರಿ ಥಿಯೇಟರಲ್ಲಿ ನೋಡಿದೆ. ಈಗ ಥಿಯೇಟರಲ್ಲಿ ಪಿಕ್ಚರ್ ಇಲ್ಲ, ಅದಕ್ಕಾಗಿ ಮನೆಗೆ ಸಿಡಿಯನ್ನ ತಂದಿಟ್ಟಿದ್ದೀನಿ. ಅವಾಗ ನಾನು ಹಾಕೊಂಡು ನೋಡ್ತೀನಿ. ನಾನು ಕೇಳಿದೆ, ಆ ಚಿತ್ರದಲ್ಲಿ ಅಂಥದ್ದು ಏನಿದೆ? 13 ಸಾರಿ ನೋಡಿ ಮತ್ತೆ ಸಿಡಿ ತಂದು ನೋಡುವಂತಹದ್ದು ಆ ಚಿತ್ರದಲ್ಲಿ ಏನಿದೆ? ಅದಕ್ಕೆ ಆಕೆ ಹೇಳಿದ್ಲು, ಆ ಚಿತ್ರದಲ್ಲಿ ಬರುವಂತ ಪ್ರೀತಿ ಅನ್ಯೋನ್ಯತೆ ನನ್ನ ಕುಟುಂಬದಲ್ಲಿ ಇಲ್ಲ ಫಾದರ್. ಅದಕ್ಕಾಗಿ ಆ ಚಿತ್ರವನ್ನ ನೋಡಿಕೊಂಡು 3 ಗಂಟೆಗಳ ಕಾಲ ನಾನು ಸಂತೋಷವಾಗಿರ್ತೀನಿ. ನಿಜ, ಎಲ್ಲರೂ ನಾವು ಆದರ್ಶ ಕುಟುಂಬಕ್ಕಾಗಿ ಆತೊರೆಯುತ್ತೇವೆ. ಕಾರಣ, ನಾಗರಿಕತೆಯ ನಡವಳಿಕೆಗೆ ಸಂಸ್ಕಾರಯುಕ್ತ ಬದುಕನ್ನು ನಡೆಸಲು ದೇವರು ಮನುಷ್ಯನಿಗೆ ಕೊಟ್ಟಿರುವಂಥ ಶ್ರೇಷ್ಠವಾದಂಥ ಕೊಡುಗೆ ಕುಟುಂಬ. ಮಾತ್ರವಲ್ಲ, ವಿಶ್ವಾಸ ಮತ್ತು ಪ್ರೀತಿಯ ಮೇಲೆ ಸ್ಥಾಪಿತವಾಗಿರುವಂಥ ದೈವಿ ಪ್ರೇರಿತ ವ್ಯವಸ್ಥೆ ಈ ಕುಟುಂಬ. ಜೀವನದಲ್ಲಿ ಬರುವಂಥ ಕಷ್ಟ ಸಂಕಟಗಳನ್ನು ಎದುರಿಸಿ ಪ್ರೀತಿ, ಪ್ರೇಮ, ತ್ಯಾಗಗಳೆಂಬ ಮೌಲ್ಯಗಳನ್ನು ಬಿತ್ತಿ ಬೆಳೆಯುವಂಥ ಫಲವತ್ತಾದ ಭೂಮಿ ಈ ಕುಟುಂಬ. ಇಂಥ ಆದರ್ಶಗಳನ್ನೊಳಗೊಂಡಂಥ ಕುಟುಂಬ ಧರ್ಮಸಭೆಯ ಆಧಾರ ಸ್ತಂಭ. ಆದ್ದರಿಂದ ಆತ್ಮೀಯರೇ, ಕುಟುಂಬ ಜೀವನ ಅನ್ನುವಂಥದ್ದು ಪರಸ್ಪರರ ಉದ್ಯೋಗದ ಮೇಲೆ, ಕೆಲಸದ ಮೇಲೆ, ಆಸ್ತಿ ಅಂತಸ್ತಿನ ಮೇಲೆ, ಪದವಿ ಹೆಸರಿನ ಮೇಲೆ ಅವಲಂಬಿತವಾಗಿಲ್ಲ. ಬದಲಿಗೆ ಕುಟುಂಬ ಸದಸ್ಯರ ನಡುವೆ ಇರುವಂಥ ಪ್ರೀತಿ, ತ್ಯಾಗ, ಸೇವೆಯ ಮನೋಭಾವದ ಅಡಿಯಲ್ಲಿ ಅಡಕವಾಗಿದೆ. ಮಾತೊಂದಿದೆ ನೋಡಿ, ಮನೆಗೆ ಮಾಳಿಗೆ ಇಲ್ಲದಿದ್ದರೂ ಚಿಂತೆ ಇಲ್ಲ, ಆದರೆ ಕುಟುಂಬದ ಸದಸ್ಯರಲ್ಲಿ ಪ್ರೀತಿಸುವ ಹೃದಯ ಇದ್ದರೆ ಅದೇ ಅರಮನೆಯಂತೆ. ಆದ್ದರಿಂದ ಆತ್ಮೀಯರೇ, ನಮ್ಮೆಲ್ಲರ ಜೀವನಕ್ಕೆ ಪವಿತ್ರ ಕುಟುಂಬ ಒಂದು ಆದರ್ಶ. ಯಾಕಂದ್ರೆ ಈ ಪವಿತ್ರ ಕುಟುಂಬವಾಗಿ ಅದರಷ್ಟಕ್ಕೆ ಹುಟ್ಟಿಕೊಂಡಿಲ್ಲ. ಆ ಕುಟುಂಬದ ಒಳಗಿರುವಂಥ ವ್ಯಕ್ತಿಗಳಿಗೆ ಅನುಗುಣವಾಗಿ ಆ ಪಾವಿತ್ರ್ಯತೆ ಅಲ್ಲಿ ನೆಲೆಯಾಗಿದೆ. ಮಾತೆ ಮರಿಯಮ್ಮ, ಸಂತ ಜೋಸೇಫರು ಮತ್ತು ಪ್ರಭು ಯೇಸು ಕ್ರಿಸ್ತರ ಸಮ್ಮಿಲನದಿಂದ ಪವಿತ್ರ ಕುಟುಂಬ ರೂಪುಗೊಂಡಿತು. ಕಾರಣ, ಆ 3 ವ್ಯಕ್ತಿಗಳು ಸಮಾನವಾಗಿ ಗೌರವಿಸಿದರು. ಅವರ ಮಧ್ಯದಲ್ಲಿ ಸ್ವಾರ್ಥ, ಮತ್ಸರ, ಅಸೂಯೆಗೆ ಸ್ಥಾನ ಇರಲಿಲ್ಲ.
ಪ್ರತಿಯೊಬ್ಬರು ಒಬ್ಬರಿಗೋಸ್ಕರ ಒಬ್ಬರು ಪರಸ್ಪರ ಬರಿದು ಮಾಡುವುದಕ್ಕೆ ಅವರು ಆತುರಿಯುತ್ತಿದ್ದರು. ಆದರೆ ಆತ್ಮೀಯರೇ, ಈ ಆಧುನಿಕ ಕುಟುಂಬಗಳಲ್ಲಿ ಜೀವನ ಮಾಡ್ತಾ ಇರುವಂತ ನಾವು ಲೌಕಿಕ ವಿಷಯಗಳಿಗೆ ಹೆಚ್ಚಿನ ಗಮನವನ್ನ ಕೊಡ್ತೀವಿ. ಲೇಖಕ ಆಲ್ವಿನ್ ಟಾಸ್ಕ್ಲರ್ ಹೇಳ್ತಾನೆ, 21ನೇ ಶತಮಾನದ ದೊಡ್ಡ ದುರಂತ ಎಂದರೆ ಕುಟುಂಬ ಜೀವನದ ಪತನ, ಕುಟುಂಬಗಳ ನಾಶ. ಕುಟುಂಬ ಎಂಬ ಪದ ಮಾನವನ ಪದಕೋಶದಿಂದ ದೂರವಾಗಿ ಪ್ರತಿಕೃತಿಯಾಗಿ ಇವತ್ತು ನೋಡುವಂತ ದೌರ್ಭಾಗ್ಯ ನಮ್ಮದಾಗಿದೆ. ಆತ್ಮೀಯರೇ, ಕುಟುಂಬ ಅಂದರೆ 4 ಗೋಡೆಗಳ ನಡುವೆ ಜೀವಿಸುವ ಜನರ ಗುಂಪಲ್ಲ. ಬದಲಿಗೆ ಮಕ್ಕಳ ಅಳು, ತಾಯಿಯ ಜೋಗುಳ, ತಂದೆಯ ಅಧಿಕಾರ, ಹೃದಯಗಳ ಪ್ರೀತಿಯ ಬೆಸುಗೆ, ಕಣ್ಣೀರ ಹಾದಿ, ದಯಾಪರ ತುಂಬಿದ ವಾತ್ಸಲ್ಯ, ವಿಧೇಯತೆ, ಮಿತ್ರತ್ವದ ಗೂಡು. ಕಿರಿಯರಿಗೆ ಅದು ಮೊದಲ ಪಾಠಶಾಲೆ, ಹಿರಿಯರಿಗೆ ಅದೇ ಆಶ್ರಯ ತಾಣ. ಜಗತ್ತಿನ ಪ್ರತಿಯೊಬ್ಬರು ಇವತ್ತು ಮನಶಾಂತಿಯನ್ನ ಕಳಕೊಂಡಿದ್ದಾರೆ. ಯಾಕೆ ಗೊತ್ತಾ ಆತ್ಮೀಯರೇ? ನಾವೆಲ್ಲರೂ ನೋಡಿ, ಹೊಸ ಮನೆಯನ್ನ ಕಟ್ಟುವಾಗ ಬಸ್ ಸ್ಟ್ಯಾಂಡಿಗೆ ಮನೆ ಹತ್ತಿರವಾಗಿರಬೇಕು ಅಂತ ಜಾಗ ಖರೀದಿ ಮಾಡ್ತೀವಿ. ರೈಲ್ವೆ ಸ್ಟೇಷನ್ಗೆ ಮನೆ ಹತ್ತಿರ ಇರಬೇಕು ಅಂತ ಸೈಟ್ಗಳನ್ನ ತಗೊಳ್ತೀವಿ. ವಿಮಾನ ನಿಲ್ದಾಣಕ್ಕೆ ನಮ್ಮ ಮನೆ ಹತ್ತಿರ ಇರಬೇಕು ಅಂತ ಅಲ್ಲೆಲ್ಲಾದ್ರೂ ಸೈಟ್ ಮಾರಾಟಕ್ಕಿದ್ರೆ ಅರ್ಜಿಯನ್ನ ಹಾಕ್ಬಿಡ್ತೀವಿ. ಆದರೆ ದುರಂತ ಅಂತ ಹೇಳಿದ್ರೆ, ಯಾರು ಕೂಡ ನಮ್ಮ ಕುಟುಂಬ ಪ್ರೀತಿಗೆ ಹತ್ತಿರ ಇರಬೇಕು, ಸಹಕಾರಕ್ಕೆ ಹತ್ತಿರ ಇರಬೇಕು, ಕ್ಷಮೆಗೆ ಹತ್ತಿರವಾಗಿರಬೇಕು, ಅನ್ಯೋನ್ಯತೆಗೆ ಹತ್ತಿರವಾಗಿರಬೇಕು, ವಾತ್ಸಲ್ಯಕ್ಕೆ ಹತ್ತಿರವಾಗಿರಬೇಕು, ವಿಧೇಯತೆಯ ತತ್ವಗಳಿಗೆ ಹತ್ತಿರವಾಗಿರಬೇಕು ಎಂದು ಕುಟುಂಬವನ್ನ ಕಟ್ಟುವವರು ಇವತ್ತು ವಿರಳವಾಗ್ತಾ ಇದ್ದಾರೆ. ಆದ್ದರಿಂದ ತಂದೆ ತಾಯಿಯ ವಿರಸ, ಸಾಲದ ಹೊರೆ, ರೋಗದ ಬರೆ, ಸಂಶಯದ ಸೆರೆಯಲ್ಲಿ ಪ್ರತಿಯೊಬ್ಬರು ಕುಟುಂಬವನ್ನ ಕಳೆದುಕೊಂಡು ಆ ಕೀಲಿ ಕೈಗಳ ಹುಡುಕಾಟದಲ್ಲಿ ನಾವು ತೊಡಗಿದ್ದೇವೆ. ನಕ್ಷತ್ರಶಾಸ್ತ್ರ, ಸಂಖ್ಯಾಶಾಸ್ತ್ರ, ಬ್ಯಾಂಕ್ ಬ್ಯಾಲೆನ್ಸ್, ಹಸ್ತರೇಖೆ, ಮದ್ಯದಂಗಡಿ, ಸೈತಾನನ ಸೇವಾ ಮಠಗಳಲ್ಲಿ ಹುಡುಕುತ್ತಿರುವಂತ ನಮಗೆ ನಾವು ಕಳೆದುಕೊಂಡಿರುವಂತ ಕೀಲಿ ಕೈ ಅಲ್ಲಿ ಸಿಗುವುದು ಅಪರೂಪ. ಹೀಗಿರುವಾಗ ಆತ್ಮೀಯರೇ, ಈ ಆದರ್ಶದ ಕೀಲಿಗೈಯನ್ನ ನಾವು ಹೊಂದಿದ್ದೇ ಆದರೆ ನಮ್ಮ ಕುಟುಂಬಗಳು ಆದರ್ಶವಾಗುತ್ತದೆ. ಅದಕ್ಕಾಗಿ ಕೀರ್ತನಕಾರ ಹೇಳ್ತಾನೆ, ಪ್ರಭು ಮನೆ ಕಟ್ಟದಿದ್ದರೆ ದುಡಿಯುವವರು ಶ್ರಮ ಪಡುವುದು ವ್ಯರ್ಥ. ಹಾಗಾದರೆ ಪ್ರಭುವಿನ ಆಶೀರ್ವಾದ, ಪ್ರಭುವಿನ ಕೃಪೆ ನಮ್ಮ ಕುಟುಂಬಗಳ ಮೇಲೆ ಖಂಡಿತವಾಗಿಯೂ ಬೇಕೇ ಬೇಕು. ಹಾಗಾದರೆ ಪವಿತ್ರ ಕುಟುಂಬವನ್ನ 3 ಮಂತ್ರಗಳಲ್ಲಿ ನಾವು ಕಟ್ಟಬಹುದಾಗಿದೆ. ಆ 3 ಪವಿತ್ರ ಮಂತ್ರಗಳು ಯಾವುದು ಆತ್ಮೀಯರೇ? ಮೊದಲನೆಯ ಮಂತ್ರ ಪ್ರಾರ್ಥನೆ. ದೇವ ಸಾನ್ನಿಧ್ಯ, ದೈವಿ ಅನುಭವ, ದೈವಿಕ ಸಂಬಂಧ ಕುಟುಂಬಗಳನ್ನ ಭದ್ರಗೊಳಿಸುತ್ತದೆ. ಪ್ರಾರ್ಥನೆ ಕುಟುಂಬವನ್ನ ಹತ್ತಿರ ತರುತ್ತದೆ. ಯೇಸು ಇರುವ ಮನೆಯಲ್ಲಿ ಶಾಂತಿ, ಸಮಾಧಾನ ನಿತ್ಯಕ್ಕೂ ನೆಲೆಗೊಳ್ಳುತ್ತದೆ. ಕುಟುಂಬದ ಪ್ರಾರ್ಥನೆ ಕುಟುಂಬದ ವಿಶ್ವಾಸವನ್ನ ಬಲಗೊಳಿಸುತ್ತದೆ. ಕುಟುಂಬದ ಪ್ರಾರ್ಥನೆ ಕುಟುಂಬದ ಸದಸ್ಯರ ನಡುವಿನ ಪ್ರೀತಿಯನ್ನ ಅಧಿಕಗೊಳಿಸುತ್ತದೆ. ಸಾಮಾನ್ಯವಾಗಿ ನೋಡಿ, ಯಾವ ವ್ಯಕ್ತಿ ಪ್ರಾರ್ಥನೆಯಿಂದ ದೂರ ಇರುತ್ತಾನೋ ಆತನೇ ಗೊಂದಲಗಳಿಗೆ ಕಾರಣನೂ ಆಗ್ತಾನೆ. ಪ್ರಾರ್ಥನಾ ಸಮಯದಲ್ಲಿ ಕುಟುಂಬದ ವ್ಯಕ್ತಿ ಪ್ರಾರ್ಥನೆಯಿಂದ ದೂರ ಇದ್ದರೆ ಕುಟುಂಬದಲ್ಲಿ ಒಡಕು ತರುವಂತ ವ್ಯಕ್ತಿನೂ ಕೂಡ ಆತನೇ ಆಗ್ತಾನೆ ಅನ್ನುವುದಕ್ಕೆ ಸಂಶಯವಿಲ್ಲ. ಆದ್ದರಿಂದ ಪ್ರಾರ್ಥನೆ ಕುಟುಂಬದ ಪ್ರಥಮ ಮಂತ್ರವಾಗಿರಲಿ. ಎರಡನೆಯ ಮಂತ್ರ, ದೈವಿ ಪ್ರೀತಿ ತುಂಬಿದಂಥ ಕುಟುಂಬವನ್ನು ಕಟ್ಟುವುದಕ್ಕೆ ಎರಡನೇ ಮಂತ್ರ ಪ್ರಾಮಾಣಿಕತೆ. ಇಂದು ಪ್ರತಿಯೊಂದು ಕುಟುಂಬಕ್ಕೆ ಅವಶ್ಯಕವಾಗಿ ಬೇಕಾಗಿರುವಂತಹ ಗುಣ.
ಕುಟುಂಬದ ಸದಸ್ಯರು ಪರಸ್ಪರ ತೆರೆದ ಪುಸ್ತಕದಂತೆ ಕುಟುಂಬದಲ್ಲಿ ಜೀವಿಸಬೇಕು. ಮನದಲ್ಲಿ ಯಾವುದೇ ಕಲ್ಮಶ ಇರಬಾರದು. ಪ್ರಾಮಾಣಿಕತೆ ಕುಟುಂಬದ ಸದಸ್ಯರ ಆಭರಣವಾಗಿರಬೇಕು. ಆತ್ಮೀಯರೇ, ಪ್ರತಿಯೊಬ್ಬರ ಮನೆಯಲ್ಲಿ ಇಂದು ಹಾಲನ್ನ ತಂದು ಬಿಸಿ ಮಾಡ್ತಾರೆ. ಸಾಮಾನ್ಯವಾಗಿ ಹಾಲನ್ನ ಬಿಸಿ ಮಾಡುವಂತ ಪಾತ್ರೆ ಬೇರೆಯಾಗಿಯೇ ಇಡ್ತೀವಿ. ಅದೆಷ್ಟೇ ಸ್ವಚ್ಛವಾಗಿಟ್ಟರೂ ಕೂಡ ಕೆಲವೊಮ್ಮೆ ಹಾಲಿನ ಪಾತ್ರೆಯಲ್ಲಿ ಹಾಲನ್ನು ಬಿಸಿ ಮಾಡುವಾಗ ಹಾಲು ಹಾಳಾಗಿ ಹೋಗುವುದಿದೆ. ಕಾರಣ, ನಾವು ತಂದಿರುವಂತಹ ಹಾಲು ಶುದ್ಧವಾಗಿದ್ದಿರಬಹುದು, ಆದರೆ ಕೆಲವೊಮ್ಮೆ ಆ ಪಾತ್ರೆಯಲ್ಲಿ ಕಲ್ಮಶ ಇರುವುದರಿಂದ ಅಥವಾ ಪಾತ್ರೆಯಲ್ಲಿ ಕಾಯಿಸಿದ ಹಾಲು ಅದು ಹಾಳಾಗಿ ಹೋಗುತ್ತೆ. ಅದೇ ರೀತಿಯಲ್ಲಿ ಆತ್ಮೀಯರೇ, ಕುಟುಂಬದಲ್ಲಿ ಸರ್ವ ಸದಸ್ಯರು ಒಂದೇ ರೀತಿಯಲ್ಲಿ ಇರಬೇಕಾಗಿರುವಂಥ ಅವಶ್ಯಕತೆ ಇಲ್ಲ. ಕೆಲವೊಮ್ಮೆ ಒಬ್ಬ ವ್ಯಕ್ತಿಯಿಂದ ಇಡೀ ಕುಟುಂಬ ಹಾಳಾಗಿ ಹೋಗಬಹುದು. ಆ ಕಲ್ಮಶ ಕುಟುಂಬದಲ್ಲಿದ್ದಾಗ ಎಲ್ಲಿ ಆ ಕುಟುಂಬದ ಸದಸ್ಯರ ನಡುವೆ ಪ್ರಾಮಾಣಿಕತೆ ನಾಶವಾಗಿ ಹೋಗುತ್ತೆ, ಕುಟುಂಬ ಛಿದ್ರವಾಗಿ ಹೋಗುತ್ತೆ. ಆದ್ದರಿಂದ ಪ್ರಾಮಾಣಿಕತೆ ಕುಟುಂಬ ಜೀವನದ ಆಭರಣವಾಗಿದೆ. ಮಾತ್ರವಲ್ಲ ಆತ್ಮೀಯರೇ, ಪ್ರಗತಿ. ಮೂರನೇ ಮಂತ್ರ, ಕುಟುಂಬ ಜೀವನಕ್ಕೆ ಪ್ರಗತಿ ಬಹುಮುಖ್ಯ. ಕುಟುಂಬ ನಿಂತ ನೀರಾಗಿರಬಾರದು. ಪ್ರತಿಯೊಂದು ಹಂತದಲ್ಲಿ ಪ್ರಗತಿಯನ್ನ ಕಾಣಬೇಕು. ಪ್ರಗತಿಯಲ್ಲಿ ಪ್ರಗತಿ ಗಂಡ ಹೆಂಡತಿಯ ಪ್ರೀತಿಯಲ್ಲಿ, ಪ್ರಗತಿ ವಿಶ್ವಾಸದಲ್ಲಿ, ಪ್ರಗತಿ ಕ್ಷಮೆಯಲ್ಲಿ, ಪ್ರಗತಿ ತಾಳ್ಮೆಯಲ್ಲಿ. ಯಾವಾಗ ಕುಟುಂಬದ ಸದಸ್ಯರ ನಡುವೆ ಈ ರೀತಿಯ ಪ್ರಗತಿ ಹೊಂದುತ್ತಾ ಹೋಗುತ್ತೆ, ಆ ಕುಟುಂಬ ದೈವಿ ಸಾನ್ನಿಧ್ಯದ ಕುಟುಂಬವಾಗತ್ತೆ. ಪ್ರಗತಿಯ ಕುಟುಂಬದಲ್ಲಿ ಪತಿ, ಪತ್ನಿ, ಮಕ್ಕಳು ತಮ್ಮ ಪೂರ್ಣ ಜವಾಬ್ದಾರಿಯನ್ನ ವಹಿಸಿಕೊಳ್ಳಬೇಕಾಗುತ್ತದೆ. ಹಾಗಾದರೆ ಒಂದು ಕುಟುಂಬದಲ್ಲಿ ಗಂಡನಾಗಿ, ಪತಿಯಾಗಿ ಆತನ ಜವಾಬ್ದಾರಿ ಏನು ಎಂದು ದೇವರ ವಾಕ್ಯ ಇಂದು ನಮಗೆ ತಿಳಿಸುತ್ತದೆ. ಮೊದಲನೇ ಜವಾಬ್ದಾರಿ ಪ್ರೀತಿ. ಸಂತ ಪೌಲರು ಎಫೆಸದವರಿಗೆ ಬರೆದ ಪತ್ರ 5ನೇ ಅಧ್ಯಾಯ ವಾಕ್ಯ 25ರಿಂದ 26. ಪುರುಷರೇ, ಕ್ರಿಸ್ತ ಯೇಸು ಧರ್ಮ ಸಭೆಯನ್ನ ಪ್ರೀತಿಸಿದ ಪ್ರಕಾರ ನಿಮ್ಮ ಪತ್ನಿಯರನ್ನ ಪ್ರೀತಿಸಿರಿ. ಒತ್ತಿ ಒತ್ತಿ ಹೇಳ್ತಾನೆ, ನಿಮ್ಮ 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 ಪತ್ನಿಯರನ್ನ ಪ್ರೀತಿಸಿರಿ. ಬಹಳ ಕಷ್ಟ. ಯಾಕಂದ್ರೆ ಒಂದೇ ಮೂತಿಯನ್ನ 25 ವರ್ಷ ನೋಡಿಕೊಂಡು ಒಂದೇ ಮನೆಯಲ್ಲಿ ಜೀವಿಸುವಂತಹದ್ದು ಬಹಳ ಕಷ್ಟ. ಅದಕ್ಕಾಗಿ ಸಂತ ಪೌಲರು ಒತ್ತಿ ಹೇಳ್ತಾರೆ, ನಿಮ್ಮ ನಿಮ್ಮ ಪತ್ನಿಯನ್ನ ಪ್ರೀತಿಸಿರಿ. ಎರಡನೆಯ ಅಂಶ ಆನಂದ. ಜ್ಞಾನೋಕ್ತಿ 5ನೇ ಅಧ್ಯಾಯ 18ನೇ ವಾಕ್ಯ, ನಿಮ್ಮ ಆನಂದ ನಿಮ್ಮ ಯೌವನ ಕಾಲದ ಹೆಂಡತಿಯ ಮೇಲಿರಲಿ. ನಿಮ್ಮ ಆನಂದ ಯೌವನ ಕಾಲದ ಹೆಂಡತಿಯ ಮೇಲಿರಲಿ. ಆದ್ದರಿಂದ ಆ ಸಂತೋಷ ಹೆಂಡತಿಯಲ್ಲಿ ನಾವು ಕಾಣಬೇಕು. ಮೂರನೇ ಅಂಶ ಆತ್ಮೀಯರೇ, ದೇವರ ವಾಕ್ಯ ಮಲಾಕಿಯ ಗ್ರಂಥ 2ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ ಹೇಳುತ್ತೆ, ನಂಬಿಕೆ. ಕುಟುಂಬ ಜೀವನದಲ್ಲಿ ನಂಬಿಕೆ ಬಹಳ ಪ್ರಮುಖವಾದ ಅಂಶ. ದೇವರ ವಾಕ್ಯ ನಮಗೆ ಹೇಳುತ್ತೆ, ಮದುವೆಯಾದ ಮಡದಿಗೆ ದ್ರೋಹವೆಸಗದಂತೆ ಪ್ರತಿಯೊಬ್ಬರು ಎಚ್ಚರಿಕೆಯಿಂದಿರಲಿ. ಅದರಿಂದ ನಂಬಿಕೆ ದ್ರೋಹ ಕುಟುಂಬ ಜೀವನಕ್ಕೆ ವಿಷಪಾಷಾಣ ಮಾಡಿದಂತೆ. ಆದ್ದರಿಂದ ನಂಬಿಕೆಯ ಅಸ್ತ್ರ ನಿಮ್ಮ ಕುಟುಂಬದಲ್ಲಿ ನೆಲೆಯಾಗಿರಲಿ. ನಾಲ್ಕನೇ ಅಂಶ, ಪತ್ನಿಯರನ್ನ ಗೌರವಿಸಿರಿ. ಸಂತ ಪೇತ್ರರು ಬರೆದ ಮೊದಲನೇ ಪತ್ರ 3ನೇ ಅಧ್ಯಾಯ 7ನೇ ವಾಕ್ಯ, ನಿಮ್ಮ ಪತ್ನಿಯೊಡನೆ ಸಹಜೀವನ ನಡೆಸಿರಿ. ಅವರು ಅಬಲೆಯರು ಮಾತ್ರವಲ್ಲ, ಸಜೀವ ಕೊಡುಗೆಗೆ ನಿಮ್ಮೊಂದಿಗೆ ಸಹಬಾಧ್ಯಸ್ಥರು ಎಂದು ತಿಳಿದು ಅವರನ್ನ ಗೌರವಿಸಿರಿ. ತುಂಬಾ ಸಮಯ ಕುಟುಂಬ ಜೀವನದಲ್ಲಿ ನಾವು ನೋಡ್ತೀವಿ, ಗಂಡ ಸುಲ್ತಾನ, ಹೆಂಡತಿ ಮನೆಯ ಸೇವಕಿ. ಯಾಕಂದ್ರೆ ತುಂಬಾ ಜನ ಹೇಳ್ತಾರೆ, ನೀನೇನಮ್ಮ ಕೆಲಸ ಮಾಡ್ತೀಯ? ಹೌಸ್ ವೈಫ್, ಮನೆ ಹೆಂಡತಿ ಅಂತ ಹೇಳ್ಬಿಡ್ತಾರೆ. ಆದರೆ ಮನೆಯನ್ನ
ಏನ್ ಮಾಡೋದು? ಮನೆಯನ್ನು ಒಂದು ವ್ಯವಸ್ಥಿತ ರೀತಿಯಲ್ಲಿ ನಡೆಸುವವಳಲ್ಲ ಮನೆಯ ಹೆಂಡತಿ. ಯಾದ್ರಿಂದ ನಾನು ಬಾಸ್. ಪತಿಯಂದಿರೆ, ಮದುವೆ ಜೀವನದಲ್ಲಿ ಯಾರೂ ಮೇಲಲ್ಲ, ಯಾರೂ ಕೀಳಲ್ಲ. ನಿಮ್ಮ ಪತ್ನಿಯರನ್ನ ಗೌರವಿಸಿರಿ. ವೈವಾಹಿಕ ಜೀವನದಲ್ಲಿ ಸತಿಪತಿಯರ ಒಂದು ಸಂಬಂಧವನ್ನ ಕ್ರ್ಯಾಕ್ ಜಾಕ್ ಬಿಸ್ಕೆಟ್, ನೀವು ನೋಡಿದಿರಿ 50-50. ದೇವರ ವಾಕ್ಯದಲ್ಲಿ ನಾವು ನೋಡ್ತೀವಿ, ದೇವರು ಆದಾಮನಿಗೆ ನಿದ್ದೆ ಬರೆಸಿ ಆತನ ಎಲುಬಿನಿಂದ, ಪಕ್ಕೆಲುಬಿನಿಂದ ಸ್ತ್ರೀಯನ್ನ ಉಂಟು ಮಾಡಿದರು. ಅಂದರೆ ಅಲ್ಲಿ ತಾರತಮ್ಯ ಇಲ್ಲ. ಅದಕ್ಕಾಗಿ ಕನ್ನಡದಲ್ಲಿ ಹೇಳ್ತಾರೆ ನೋಡಿ, ಅರ್ಧಾಂಗಿ. ಆದ್ರಿಂದ ನಿಮ್ಮ ಪತ್ನಿಯರನ್ನ ಗೌರವಿಸಿರಿ. ಇದು ಮೊದಲನೇ ಭಾಗ. ಕುಟುಂಬ ಜೀವನದಲ್ಲಿ ಬರುವಂತ ಎರಡನೇ ವ್ಯಕ್ತಿ ಪತ್ನಿ. ಆಕೆಯ ಜವಾಬ್ದಾರಿ ಏನು? ಕುಟುಂಬ ಜೀವನ ಪ್ರೀತಿಯ ತಾಣವಾಗಬೇಕಾದರೆ ಒಬ್ಬ ಪತ್ನಿಯ ಜವಾಬ್ದಾರಿ ಅಂತದ್ದು ಎಂದು ದೇವರ ವಾಕ್ಯ ನಮ್ಮ ಮುಂದೆ ತೆರೆದಿಡುತ್ತೆ. ಮೊದಲನೆಯದು ಅಧೀನರಾಗಿರಿ. ಎಫೆಸದವರಿಗೆ ಬರೆದ ಪತ್ರ 5ನೇ ಅಧ್ಯಾಯ 22ನೇ ವಾಕ್ಯ, ಸ್ತ್ರೀಯರೇ ಗಂಡಂದಿರಿಗೆ ಅಧೀನರಾಗಿರಿ, ವಿಧೇಯರಾಗಿ ನಡೆಯಿರಿ. ಎರಡನೇ ಅಂಶ ಆತ್ಮೀಯರೇ, ಸಂತ ಪೌಲರು ತೀತನಿಗೆ ಬರೆದ ಪತ್ರ 2ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ ನಾವು ನೋಡ್ತೀವಿ, ಪತ್ನಿಯರೇ ಪ್ರೀತಿಯೇ ನಿಮ್ಮ ಅಸ್ತ್ರವಾಗಿರಲಿ. ಮೊದಲ ಅಸ್ತ್ರ ಪ್ರೀತಿಯಾಗಿರಲಿ. ಯಾವುದರಿಂದಲೂ ನಿಮ್ಮಿಂದ ಗೆಲ್ಲುವುದಕ್ಕೆ ಅಸಾಧ್ಯವಾದರೆ ಪ್ರೀತಿಯ ಅಸ್ತ್ರವನ್ನ ಪ್ರಯೋಗಿಸಿರಿ. ಮೂರನೇ ಅಂಶ, ಕುಟುಂಬ ಜೀವನದಲ್ಲಿ ಕೇಡು ನಿಮ್ಮಿಂದ ಬಾರದೇ ಇರಲಿ. ಜ್ಞಾನೋಕ್ತಿ ಅಧ್ಯಾಯ 31 ವಾಕ್ಯ 12 ನಮಗೆ ತಿಳಿಸುತ್ತೆ, ಕೇಡು ನಿಮ್ಮಿಂದ ಬಾರದೇ ಇರಲಿ. ನಾಲ್ಕನೇ ಅಂಶ, ಪತಿ ನಿಮ್ಮಲ್ಲಿ ನಂಬಿಕೆ ಇಡುವಂತೆ ಮಾಡಿರಿ. ಜ್ಞಾನೋಕ್ತಿ ಅಧ್ಯಾಯ 31 ವಾಕ್ಯ 11. ಮತ್ತೆ ಈ ನಂಬಿಕೆ ಅನ್ನುವಂಥದ್ದು ಪದೇ 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 ಉಚ್ಚಾರವಾಗ್ತಾ ಇದೆ ಆತ್ಮೀಯರೇ. ಮೂರನೆಯ ಆಧಾರ ಸ್ತಂಭಗಳು ನಮಗೆ ದೇವರು ಕೊಟ್ಟಿರುವಂತಹ ಮಕ್ಕಳು. ಆದ್ದರಿಂದ ಕೌಟುಂಬಿಕ ಜೀವನದಲ್ಲಿ ಮಕ್ಕಳು ಕೂಡ ತಮ್ಮ ಜವಾಬ್ದಾರಿಯನ್ನ ಯೋಗ್ಯವಾದ ರೀತಿಯಲ್ಲಿ ನಿಭಾಯಿಸಬೇಕು. ಮಕ್ಕಳೇ, ಪವಿತ್ರ ಗ್ರಂಥದ ಆಧಾರದಲ್ಲಿ ನಾವು ಹುಡುಕುವುದಾದರೆ ನಿಮ್ಮ ಜವಾಬ್ದಾರಿ ಏನು? ವಿಮೋಚನಾ ಕಾಂಡ ಅಧ್ಯಾಯ 20 ವಾಕ್ಯ 12 ಹೇಳುತ್ತೆ, ತಂದೆ ತಾಯಿಯನ್ನ ಸನ್ಮಾನಿಸು. ಯಾಕೆಂದ್ರೆ ತಂದೆ ತಾಯಿ ದೇವರು ನಿಮಗೆ ಕೊಟ್ಟಿರುವಂತಹ ಶ್ರೇಷ್ಠವಾದಂತಹ ಕೊಡುಗೆ. ಅವರ ಮೂಲಕ ನೀವು ಈ ಲೋಕವನ್ನ ದರ್ಶಿಸಿದಿರಿ. ಅವರನ್ನ ಸನ್ಮಾನಿಸಿರಿ. ಜ್ಞಾನೋಕ್ತಿ ಅಧ್ಯಾಯ 6 ವಾಕ್ಯ 20. ಎರಡನೇ ಅಂಶ ನಮಗೆ ಮತ್ತೆ ದೇವರ ವಾಕ್ಯ ನೆನಪಿಗೆ ತಂದುಕೊಡುತ್ತೆ, ತಂದೆ ತಾಯಿಗಳಿಗೆ ಅಧೀನರಾಗಿರಿ. ಆತ್ಮೀಯ ಮಕ್ಕಳೇ, ನಿಮ್ಮನ್ನ ಒಂದು ಹಂತದವರೆಗೆ ತಂದೆ ತಾಯಿಗಳು ಬೆಳೆಸುತ್ತಾರೆ. ನಿಮಗೆ ಸ್ವಲ್ಪ ಇಂಗ್ಲಿಷ್ ಬಂತು, ಇಂಗ್ಲಿಷ್ ಮೀಡಿಯಂ ಶಾಲೆಗೆ ಹೋದ್ರಿ, ಅಲ್ಲಿ ಸ್ವಲ್ಪ ಟಸ್ ಪುಸ್ ಅಂತೇಳಿ ಇಂಗ್ಲಿಷ್ ಮಾತಾಡಕ್ಕೆ ಬಂದ್ರೆ, ತದನಂತರ ತಂದೆ ತಾಯಿಗಳನ್ನ ವಿಲನ್ಗಳಾಗಿ ನೋಡುವಂತ ಮಕ್ಕಳೇ ಈ ಆಧುನಿಕ ಪ್ರಪಂಚದಲ್ಲಿ ಜಾಸ್ತಿ ಆಗ್ತಾ ಇದ್ದಾರೆ. ತಂದೆ ತಾಯಿಗಳು ಏನೇ ಹೇಳಿದರೂ ಕೂಡ ನಮ್ಮ ಕೆಟ್ಟದ್ದಕ್ಕಾಗಿ ಹೇಳುತ್ತಾರೆ ಎನ್ನುವಂಥ ಮನೋಭಾವ ಇಂದು ಆಧುನಿಕ ಮಕ್ಕಳ ಮನಸ್ಸಿನಲ್ಲಿ ನೆಲೆಯಾಗಿ ಬಿಟ್ಟಿರುವಂತಹದ್ದು ದುರದೃಷ್ಟಕರವಾದಂಥ ಸಂಗತಿಯಾಗಿದೆ. ದೇವರ ವಾಕ್ಯ ನಮಗೆ ಹೇಳುತ್ತೆ, ನಿಮ್ಮ ತಂದೆ ತಾಯಿಗಳಿಗೆ ಅಧೀನರಾಗಿರಿ. ಮಕ್ಕಳೇ, ನೀವು ಈ ಪ್ರಪಂಚಕ್ಕೆ ಬಂದು ಒಂದು 20-25 ವರ್ಷ ಆಗಿರಬಹುದು. ಆ 25 ವರ್ಷದ ಅನುಭವವೇ ಶ್ರೇಷ್ಠ ಎಂದು ನೀವು ಯೋಚನೆ ಮಾಡಿದರೆ, ನಿಮ್ಮ ತಂದೆ ತಾಯಿಗಳ ಅನುಭವ 40-45 ವರ್ಷದ್ದು. ಹಾಗಾದರೆ ನಿಮಗಿಂತ ಸ್ವಲ್ಪ ಹೆಚ್ಚಿನ ಅನುಭವವನ್ನ ಪಡೆದಿರುವಂತಹ ನಿಮ್ಮ ತಂದೆ ತಾಯಿಗಳಿಗೆ ವಿಧೇಯರಾಗಿ ನಡೆದರೆ ನಿಮ್ಮ ಬದುಕನ್ನ ದಯಾಮಯ ದೇವರು ಖಂಡಿತವಾಗಿ ಆಶೀರ್ವದಿಸುವರು. ಮೂರನೆಯ ಪ್ರಮುಖವಾದಂಥ ಅಂಶ, ಸಂತ ಪೌಲರು ತಿಮೋತಿಗೆ ಬರೆದ ಮೊದಲನೇ ಪತ್ರ 5ನೇ ಅಧ್ಯಾಯ 4ನೇ ವಾಕ್ಯ, ತಂದೆ ತಾಯಿಗಳ ಉಪಕಾರವನ್ನ ಸದಾ ಸ್ಮರಿಸಿ ದೇವರ ವಾಕ್ಯಕ್ಕೆ ವಿಧೇಯರಾಗಿ ನಡೆದುಕೊಳ್ಳಿರಿ.
ಯಾಕೆಂದ್ರೆ ವಿಶ್ವಾಸ ತಂದೆ ತಾಯಿಗಳು ನಿಮಗೆ ಕೊಟ್ಟಿರುವಂತಹ ಶ್ರೇಷ್ಠವಾದಂತಹ ಕಾಣಿಕೆ. ಎಲ್ಲವೂ ಅಳಿದು ಹೋಗುತ್ತೆ, ಎಲ್ಲವೂ ನಾಶವಾಗತ್ತೆ. ನಿಮಗಿರುವಂಥ ಆರೋಗ್ಯ, ನಿಮಗಿರುವಂಥ ಯುವ ಪ್ರಾಯ ಇವತ್ತಲ್ಲ ನಾಳೆ ನಾಶವಾಗಿ ಹೋಗುತ್ತೆ. ನೀವು ಕಲಿತಿರುವಂಥ ವಿದ್ಯಾಭ್ಯಾಸ ಒಂದು ಪುಟ್ಟ ಆಕ್ಸಿಡೆಂಟ್ ಆಗುವುದರ ಮೂಲಕ ಎಲ್ಲವೂ ಮರೆಯಾಗಬಹುದು. ಆದರೆ ತಂದೆ ತಾಯಿಗಳು ನಿಮಗೆ ಮಾಡಿರುವಂಥ ಉಪಕಾರ ಅದು ಯಾವತ್ತೂ ನಾವು ಮರೆಯುವುದಕ್ಕಾಗುವುದಿಲ್ಲ. ಆದ್ದರಿಂದ ಉಪಕಾರಿಗಳಾಗಿ ದೇವವಾಕ್ಯಕ್ಕೆ ವಿಧೇಯರಾಗಿ ನಡೆದುಕೊಳ್ಳಿ ಮಕ್ಕಳೇ. ಕುಟುಂಬ ದೈವಿ ಗುಣಗಳ ಖಜಾನೆಯಾಗಿದೆ. ಕ್ರಿಸ್ತೀಯ ಕುಟುಂಬ ದೈವಿ ಗುಣಗಳ ಖಜಾನೆಯಾಗಿದೆ. ಆತ್ಮೀಯರೇ, ವಿಶ್ರಾಂತ ಜಗದ್ಗುರು 16ನೇ ಬೆನೆಡಿಕ್ಟ್ ಅವರು ಜುಲೈ 8-9-2006 ಸ್ಪೇನ್ನಲ್ಲಿ ನಡೆದ ಅಂತಾರಾಷ್ಟ್ರೀಯ ಕುಟುಂಬ ಸಮ್ಮೇಳನದಲ್ಲಿ ನುಡಿದ ಮಾತುಗಳು. ಕುಟುಂಬ ಮಾನವ ಗುಣಗಳ ಪಾಠಶಾಲೆ, ಕ್ರಿಸ್ತೀಯ ವಿಶ್ವಾಸ ಪ್ರಕಟಣೆಯ ಪ್ರಥಮ ದೇವ ಮಂದಿರ, ತಂದೆ ತಾಯಿ ನಡುವಿನ ಪ್ರೀತಿ, ಮಕ್ಕಳ ಭದ್ರತೆ, ಪ್ರತಿಯೊಂದು ಮಗುವಿಗೂ ಕುಟುಂಬದಲ್ಲಿ ಜನಿಸಿ ಬೆಳೆದು ವಿಶ್ವಾಸ ಪ್ರಕಟಣೆ ಮಾಡುವಂತ ಹಕ್ಕಿದೆ ಎಂದು ಜಗದ್ಗುರುಗಳು ನುಡಿಯುತ್ತಾರೆ. ಮಾತ್ರವಲ್ಲ, ಹೆತ್ತವರು ಮಕ್ಕಳಿಗೆ ದೇವರ ಪ್ರತಿನಿಧಿಗಳು. ಹೆತ್ತವರೇ, ನೀವು ದೇವರ ಪ್ರತಿನಿಧಿಗಳು. ಹೆತ್ತವರು ದೇವರ ಸ್ಥಾನದಲ್ಲಿರುವವರು. ದೇವರ ಸಾಕ್ಷತೆಯನ್ನ ಇರಲು ಅಸಾಧ್ಯವಾದಾಗ, ದೇವರು ತನ್ನ ಇರುವಿಕೆಯನ್ನ ಪ್ರಕಟಿಸಲು ಅಸಾಧ್ಯವಾದಾಗ ಹೆತ್ತವರನ್ನ ದೇವರು ಸೃಷ್ಟಿ ಮಾಡಿದರು. ಮಕ್ಕಳು ಹೆತ್ತವರ ಕೈಯಲ್ಲಿ ದೇವರು ನೀಡಿರುವ ಧರ್ಮಸಭೆಯ ಮಾಣಿಕ್ಯ. ಅದನ್ನು ಜಾಗರೂಕತೆಯಿಂದ ಕಾಳಜಿ ವಹಿಸಿ ನೋಡಬೇಕು. ಇಲ್ಲದಿದ್ದರೆ ಅದು ಹೊಡೆದು ಹೋಗಬಹುದು. ಹೆತ್ತವರ ಜವಾಬ್ದಾರಿ ಕುಟುಂಬ ಜೀವನದಲ್ಲಿ ಅಪಾರ ದೈವಿಕ ಹಸಿವನ್ನ ನೀಗಿಸುತ್ತದೆ. ಮಕ್ಕಳ ಆಧ್ಯಾತ್ಮಿಕ ಹಸಿವನ್ನ ನೀಗಿಸಲು ಹೆತ್ತವರು ಶಕ್ತರಾದಾಗ ಕುಟುಂಬ ಧರ್ಮಸಭೆಯ ಆಧಾರ ಸ್ತಂಭವಾಗುತ್ತದೆ. ಹಾಗಾದರೆ ಯಾರು ಒಳ್ಳೆಯ ತಂದೆ ತಾಯಿಗಳು? ಈ ಪ್ರಶ್ನೆ ಪ್ರತಿಯೊಬ್ಬ ತಂದೆ ತಾಯಿಗಳ ಮನಸ್ಸಿನಲ್ಲಿ ಮೂಡಿ ಬರುತ್ತೆ. ಯಾರು ಹಾಗಾದರೆ ಒಳ್ಳೆಯ ತಂದೆ ತಾಯಿಗಳು? ಆತ್ಮೀಯ ತಂದೆ ತಾಯಿಗಳೇ, ಯಾರು ಒಳ್ಳೆಯ ತಂದೆ ತಾಯಿಗಳು ಎನ್ನುವ ಪ್ರಶ್ನೆಗೆ 10 ಉತ್ತರಗಳನ್ನು ನಿಮಗೆ ನೀಡುತ್ತೇನೆ. ಮೊದಲನೆಯದು, ವಿಶ್ವಾಸ, ದೈವಿ ಗುಣ, ಸುಗುಣಗಳನ್ನ ಹೊಂದಿದವರು ಒಳ್ಳೆಯ ತಂದೆ ತಾಯಿಗಳು. ಮಕ್ಕಳು ಅತ್ತಾಗ ಬೇಡಿದಾಗ ಎಲ್ಲವನ್ನ ಕೊಟ್ಟು ಹಾಳು ಮಾಡದವರು ಒಳ್ಳೆಯ ತಂದೆ ತಾಯಿಗಳು. ಮಗು ಅಳ್ತಾ ಇದೆ ಅಂತ ಮಗು ಕೇಳಿದ್ದೆಲ್ಲವನ್ನ ಕೊಡುವಂತ ತಂದೆ ತಾಯಿಗಳು ಒಳ್ಳೆಯ ತಂದೆ ತಾಯಿಗಳಾಗುವುದಕ್ಕೆ ಸಾಧ್ಯವಿಲ್ಲ. ಮಕ್ಕಳು ಅತ್ತಾಗ ಬೇಡಿದಾಗ ಕಾಡಿದಾಗ ಎಲ್ಲವನ್ನ ಕೊಟ್ಟು ಹಾಳು ಮಾಡದವರು ಒಳ್ಳೆಯ ತಂದೆ ತಾಯಿಗಳು. ಮಕ್ಕಳು ಹಣ ಕೇಳಿದಾಗ ಹಣವನ್ನ ನೀಡಿ, ಹಣದ ಮರ ಮನೆಯಲ್ಲೇ ಇದೆ ಎನ್ನುವಂತ ಮನೋಭಾವನೆಯನ್ನ ಮಕ್ಕಳಿಗೆ ಕೊಡುವಂತವರು ಒಳ್ಳೆಯ ತಂದೆ ತಾಯಿಗಳಾಗುವುದಕ್ಕೆ ಸಾಧ್ಯವಿಲ್ಲ. ಮಕ್ಕಳ ಮುಂದೆ ಜಗಳ ಮಾಡದೇ ಇರುವವರು ಒಳ್ಳೆಯ ತಂದೆ ತಾಯಿಗಳು. ಜಗಳ ನಡೆಯುತ್ತೆ, ಆದರೆ ಮಕ್ಕಳ ಮುಂದೆ ಜಗಳ ಮಾಡದೇ ಇರುವವರು ಒಳ್ಳೆಯ ತಂದೆ ತಾಯಿಗಳು. ತಮ್ಮ ಜೀವನವನ್ನ ಮಕ್ಕಳಿಗೆ ಮಾರ್ಗದರ್ಶನವಾಗಿ ನೀಡುವವರು ಒಳ್ಳೆಯ ತಂದೆ ತಾಯಿಗಳು. ಮಾತಿನಿಂದ ಆಗದ್ದು ಕೃತಿಯಿಂದ ಮಾಡಿ ತೋರಿಸು ಅನ್ನುತ್ತಿದೆ ಒಂದು ವಾಕ್ಯ. ಮಾತು ಕಡಿಮೆ ಮಾಡಿ ನಮ್ಮ ಕೆಲಸವನ್ನ ಜಾಸ್ತಿ ಮಾಡಿದಾಗ ಮಕ್ಕಳು ಅದರಿಂದ ಕಲಿತುಕೊಳ್ಳುತ್ತಾರೆ. ನಮ್ಮ ಮಕ್ಕಳ ಗುಣ, ವಸ್ತ್ರ, ಮಾತುಗಳ ಮೇಲೆ ಹತೋಟಿಯನ್ನ ಉಳ್ಳವರು ಒಳ್ಳೆಯ ತಂದೆ ತಾಯಿಗಳು. ಪುಟ್ಟದಿರುವಾಗಲೇ ಆ ಮಕ್ಕಳನ್ನ ಬಗ್ಗಿಸಿ ಹಿಡಿತದಲ್ಲಿಟ್ಟುಕೊಳ್ಳಬೇಕೇ ಹೊರತು ಬೆಳೆದಾದ ಮೇಲೆ ಅದನ್ನು ಬಗ್ಗಿಸುತ್ತೇನೆ ಎಂದರೆ ಅದು ಆಗದ ಮಾತು.
ಮಾತ್ರವಲ್ಲ ಆತ್ಮೀಯ ತಂದೆ ತಾಯಿಗಳೇ, ನಮ್ಮ ಮಕ್ಕಳು ಒಳ್ಳೆಯವರು, ಅವರು ತಪ್ಪೇ ಮಾಡಲ್ಲ ಎನ್ನುವಂತ ಪೊಳ್ಳು ಜಂಬ ಕೊಚ್ಚಿಕೊಳ್ಳುವವರು ಒಳ್ಳೆಯ ತಂದೆ ತಾಯಿಗಳಾಗುವುದಕ್ಕೆ ಸಾಧ್ಯವಿಲ್ಲ. ಎಲ್ಲ ಮಕ್ಕಳು ತಪ್ಪು ಮಾಡುತ್ತಾರೆ, ತಪ್ಪು ಆಗಿದೆ ಎಂದು ಒಪ್ಪಿಕೊಳ್ಳುವಂತ ತಂದೆ ತಾಯಿಗಳು ಒಳ್ಳೆಯ ತಂದೆ ತಾಯಿಗಳು. ಮಕ್ಕಳಿಗೋಸ್ಕರ ಸಮಯ ನಿಗದಿಪಡಿಸುವವರು ಒಳ್ಳೆಯ ತಂದೆ ತಾಯಿಗಳು. ಆತ್ಮೀಯರೇ, ಇವತ್ತು ನೋಡಿ, ನಮ್ಮ ಮನೆಗಳಲ್ಲಿ ವಸ್ತುಗಳಿಗೆ ಕೊರತೆ ಇಲ್ಲ. ಕಾಲ ಒಂದಿತ್ತು ನೋಡಿ, ಮನೆ ದೊಡ್ಡದಾಗಿತ್ತು, ಮನೆ ತುಂಬೆಲ್ಲ ಮಕ್ಕಳು 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 ಮಕ್ಕಳು. ನೀವು ಮಾತು ಕೇಳಿದ್ದೀರಿ ನೋಡಿ, ಮನೆಗೆ ಹೋದಾಗ ಈ ಪುಟ್ಟ ಮಕ್ಕಳಿಗೆ ಒಂದು ಕಡೆ ಕೂರಿಸಿ ಕಾಲಡಿಗೆ ಬೀಳ್ಬೇಡ ಮಗ ಅಂತ ಹೇಳುವ ಕಾಲ ಇತ್ತು. ಈಗ ನೋಡಿ, 4 ಸ್ಟೋರಿಡ್ ಮನೆ, ಅದರಲ್ಲಿ ಟಾರ್ಚ್ ಹಾಕಿ ಹುಡುಕಿದ್ರೆ ಮನೆಯಲ್ಲಿರುವವರು ಇಬ್ಬರೇ. ಅವರು ಯಾರು? ವ್ಯಾಲಿಡಿಟಿ ಮುಗಿದವರು, ಟಾಕ್ ಟೈಮ್ ಕಟ್ಟಾದವರು. ಇದೆ, ಮಕ್ಕಳಿಲ್ಲ. ಮನೆ ಅನ್ನುವಂತಹದ್ದು ಗೋಡಾನಾಗಿ ಬಿಟ್ಟಿದೆ. ಇರುವಂತ 3 ಜನರು ಕೂಡ ಫೋನ್ಗಳನ್ನ ಕೈಯಲ್ಲಿಡ್ಕೊಂಡು, ಒಬ್ಬಾತ 1ನೇ ಮಾಡಿಯಲ್ಲಿ, ತಾಯಿ 2ನೇ ಮಾಡಿಯಲ್ಲಿ, ಅಪ್ಪ 3ನೇ ಮಾಡಿಯಲ್ಲಿ. ಊಟಕ್ಕೆ ಬರಬೇಕಾದ್ರೆ ವಾಟ್ಸಪ್ ಮೆಸೇಜ್, ಊಟ ರೆಡಿ ಇದೆ, ಬಂದು ತಿಂದ್ಕೊಂಡು ಹೋಗಿ. ಇಂಥ ಪರಿಸ್ಥಿತಿ ಇರುವಾಗ ಮಕ್ಕಳಿಗೆ ಸಮಯವನ್ನ ಕೊಡುವಂತ ತಂದೆ ತಾಯಿಗಳು ಒಳ್ಳೆಯ ತಂದೆ ತಾಯಿಗಳು. ನನ್ನ ಮಕ್ಕಳನ್ನ ಸುಧಾರಿಸಲು ಅಸಾಧ್ಯ, ಮಕ್ಕಳು ನನ್ನ ಮಾತನ್ನ ಕೇಳುವುದಿಲ್ಲ ಎಂಬ ಅಸಹಾಯಕ ನುಡಿಯನ್ನ ನುಡಿಯದವರು ಒಳ್ಳೆಯ ತಂದೆ ತಾಯಿಗಳು. ಯಾಕಂದ್ರೆ ದೇವರ ವಾಕ್ಯ ಹೇಳುತ್ತೆ, ಬೆತ್ತ ಹಿಡಿಯದ ತಂದೆ ತಾಯಿಗಳಿಗೆ ಧಿಕ್ಕಾರವಿರಲಿ. ಅದು ನಿಮ್ಮ ಜವಾಬ್ದಾರಿ. ಮಾತ್ರವಲ್ಲ, 10ನೆಯ ಸಂದೇಶ, ಪ್ರಾರ್ಥನೆ, ದೇವರ ವಾಕ್ಯ, ಭಕ್ತಿ ಕಾರ್ಯದಲ್ಲಿ ತಮ್ಮನ್ನ ತೊಡಗಿಸಿ ದುರಭ್ಯಾಸಗಳಿಂದ ದೂರವಿದ್ದು ಮಕ್ಕಳಿಗೆ ಅದೇ ದಾರಿಯಲ್ಲಿ ನಡೆಸುವವರು ಒಳ್ಳೆಯ ತಂದೆ ತಾಯಿಗಳು. ದೇವ ಚಿತ್ತಕ್ಕೆ ತಲೆಬಾಗಿ ಅಬ್ರಹಾಮ ಪರಿಶುದ್ಧ ಕುಟುಂಬವನ್ನ ಕಟ್ಟಿದ. ಪರಿಶುದ್ಧರಾಗಿ ಒಂದಾಗಿ ಮಾತೆ ಮರಿಯಮ್ಮ ಸಂತ ಜೋಸೇಫರು ಯೇಸುವಿನ ಸಂಗಡ ಜೀವಿಸಿ ಕುಟುಂಬವನ್ನ ಆಶೀರ್ವದಿಸಿದರು. ಹೀಗೆ ಆಶೀರ್ವಾದ ಮಾಡಿದ ಕುಟುಂಬದಲ್ಲಿ ಜೀವಿಸುವಾಗ ತಾಳ್ಮೆಯೇ ಕುಟುಂಬದ ಆನಂದವಾಗಿರಲಿ, ಶಾಂತಿ ಸಮಾಧಾನ ಕುಟುಂಬದ ಸೌಂದರ್ಯವಾಗಿರಲಿ, ಶಿಸ್ತು ಕುಟುಂಬದ ಸಂರಕ್ಷಣೆಯಾಗಿರಲಿ, ಪ್ರೀತಿ ಕುಟುಂಬದ ಸಂತೃಪ್ತಿಯಾಗಿರಲಿ, ಮಕ್ಕಳೇ ಕುಟುಂಬದ ಆಸ್ತಿಯಾಗಿರಲಿ, ಸೇವೆಯೇ ಕುಟುಂಬದ ವೈಭವವಾಗಿರಲಿ, ದೇವರೇ ಕುಟುಂಬದ ಸೌಭಾಗ್ಯವಾಗಿರಲಿ. ಆಮೇನ್.